ರವಿವಾರ ಬೆಳ್ಳಂಬೆಳಗ್ಗೆ ಮಂಗಳೂರು ನಗರದ ಪ್ರಮುಖ ಬೀದಿಗಳಲ್ಲಿ ಕೆಂಪಂಗಿ ಮಹಿಳೆಯರದ್ದೇ ದರ್ಬಾರು. ರಕ್ತವರ್ಣದ ಕೆಂಪಂಗಿ ಮತ್ತು ಹಸಿರು ಟೋಪಿ ಧರಿಸಿದ ಹೆಣ್ಮಕ್ಳು ಮತ್ತು ಮಹಿಳೆಯರು ಹಾರ್ಟ್ ಟು ಹಾರ್ಟ್, ಶೇರ್ ದ ಲವ್, ಜೋರ್ಸೆ ಚಲೆಂಗೆ, ಲಾಂಗ್ ಜಿಯಂಗೆ ಎಂಬಿತ್ಯಾದಿ ಘೋಷಣೆಗಳನ್ನು ಕೂಗುತ್ತಾ ಸುರಿಯುತ್ತಿದ್ದ ಜಿಟಿ ಜಿಟಿ ಮಳೆಯನ್ನ ಲೆಕ್ಕಿಸದೆ ಅತ್ಯುತ್ಸಾಹದಿಂದ ನಗರದ ರಸ್ತೆಗಳಲ್ಲಿ ಸುಮಾರು 2 ಕಿಲೋಮೀಟರ್ ನಡೆದರು. ರಸ್ತೆಯಲ್ಲಿ ಓಡಾಡುತ್ತಿದ್ದ ವಾಹನಗಳ ಸವಾರರು ಮತ್ತು ಪ್ರಯಾಣಿಕರ ಮತ್ತು ರಸ್ತೆಯ ಇಕ್ಕೆಲಗಳಲ್ಲಿರುವ ಮನೆ ಮಂದಿಯ ದೃಷ್ಟಿ ಈ ಕೆಂಪಂಗಿ ಮಹಿಳೆಯರ ಮೇಲೆ ನೆಟ್ಟಿತ್ತು. ಮಹಿಳೆಯರ ಹೃದಯದ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಮಂಗಳೂರಿನ ಕೆಎಂಸಿ ವತಿಯಿಂದ ಮಹಿಳೆಯರ 2 ಕಿಲೋಮೀಟರ್ ನಡಿಗೆ ಕಾರ್ಯಕ್ರಮ ವುಮೆನ್ ಆನ್ ದಿ ವಾಕ್ ವಾವ್ ಇಂದು ಮಂಗಳೂರಿನಲ್ಲಿ ನಡೆದಿದ್ದು, ಕೆಂಪು ಅಂಗಿ, ಹಸಿರು ಟೋಪಿ ಧರಿಸಿದ ಮಹಿಳೆಯರು ಇದರಲ್ಲಿ ಭಾಗವಹಿಸಿದರು. ಬೆಳಿಗ್ಗೆ 6:30 ಗಂಟೆಗೆ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಬಳಿ ಇರುವ ಕೆಎಂಸಿ ಆಸ್ಪತ್ರೆ ಆವರಣದಿಂದ ಹೊರಟ ಮಹಿಳೆಯರ ನಡಿಗೆ ಅತ್ತಾವರದ ಕಾಪ್ರಿಗುಡ್ಡೆಯ ಮರೀನಾ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಬಳಿ ಸಮಾಪನಗೊಂಡಿತ್ತು. ನಡಿಗೆ ಕಾರ್ಯಕ್ರಮವನ್ನು ಮಂಗಳೂರಿನ ಸಂಚಾರ ವಿಭಾಗದ ಎಸಿಪಿ ಗೀತಾ ಕುಲಕರ್ಣಿಯವರು ಉದ್ಘಾಟಿಸಿದರು. ಮಣಿಪಾಲ್ ಕಾಲೇಜ್ ಆಫ್ ಡೆಂಟಲ್ ಸೈನ್ಸ್ನ ಡೀನ್ ಡಾಕ್ಟರ್ ಆಶಿತಾ ಉಪ್ಪೂರು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಮೆಡಿಕಲ್ ಆಫೀಸರ್ ಡಾಕ್ಟರ್ ಪ್ರಿಯಾಂಕಾ ಶೇಖರ್ ಅತಿಥಿಗಳಾಗಿದ್ದರು. ರಾಷ್ಟ್ರಮಟ್ಟದ ಅಥ್ಲೀಟ್ ವರ್ಷ ಅವರು ಜ್ಯೋತಿ ಹಿಡಿದು ನಡಿಗೆಯ ಮುಂಚೂಣಿಯಲ್ಲಿ ಸಾಗಿದರು. 1,000ಕ್ಕೂ ಅಧಿಕ ಹೆಣ್ಮಕ್ಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಹೃದಯ ರೋಗಶಾಸ್ತ್ರ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ನರಸಿಂಹಪ್ಪಯ್ಯವರು ಮಾತನಾಡಿ, ಸೆಪ್ಟೆಂಬರ್ 29ರಂದು ವಿಶ್ವ ಹೃದಯ ದಿನವನ್ನು ಆಚರಿಸಲಾಗುತ್ತಿದ್ದು, ಇದರ ಅಂಗವಾಗಿ ಈ ನಡಿಗೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವರ್ಷ ಮಹಿಳೆಯರ ಹೃದಯದ ಆರೋಗ್ಯಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿದರು. In terms of procedures, in terms of health care, but we are not behind in terms of awareness. Every year, for the last almost 15 years, we have been organizing awareness walk, awareness talk, awareness run, and this year our focus was on women. We all get woken up when the celebrities are at fault or the celebrities have health issues. And this year we in the department thought that we must dedicate this year's World Heart Day to the women who rarely take care of their hearts. So I think with that initiative we have started this program. We have had awareness talk to enlighten on the symptoms of cardiac diseases and see that women don't neglect their health. We all know that they take care of the entire family and keeping their priorities at the back. So this year we have put you on the forefront, and responding to our invitation were three dynamic ladies who have agreed to be here today. Madam Geeta Kulkarni, we are thankful to you. I know how busy she is with the law and order. But despite all that, she said, yes, I'm going to be there and join with all of you. Thank you, madam. ಮಾಹೆ ಮಂಗಳೂರು ಕ್ಯಾಂಪಸ್ನ ಸಹ ಕುಲಾಧಿಪತಿ ಡಾಕ್ಟರ್ ದಿಲೀಪ್ ಚಿನಾಯಕ್ ಮಾತನಾಡಿ, ಮಹಿಳೆಯರು ಕುಟುಂಬ ನಿರ್ವಹಣೆ ಮಾಡುತ್ತಾರೆ, ಆದ್ದರಿಂದ ಅವರ ಹೃದಯದ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕಾಗಿದೆ ಎಂದರು. It just shows our commitment to the gender parity. And I'm very happy that Dr. Narsimpai has taken this initiative along with Mr. Rakesh and Mr. Sagir Siddiqui to concentrate on women, because now it was like a men's disease, but now we know that it can happen to everyone. And please take care of your heart, because the women run the family. Anything happening to the women, the family is totally affected and devastated. So please take care. Have a nice day. Thank you. ಉದ್ಘಾಟನಾ ಭಾಷಣ ಮಾಡಿದ ಗೀತಾ ಕುಲಕರ್ಣಿ ಅವರು, ಉತ್ತಮ ಆಹಾರ, ಉತ್ತಮ ಚಿಂತನೆ, ಮಾತುಗಳಿಂದ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಕೆಟ್ಟದ್ದನ್ನ ಬಿಟ್ಟು ಒಳ್ಳೆಯದನ್ನ ಮಾತ್ರ ಮನಸ್ಸಿಗೆ ತೆಗೆದುಕೊಳ್ಳಬೇಕು. ಈ ಮೂಲಕ ಹೃದಯದ ಆರೋಗ್ಯವನ್ನ ಚೆನ್ನಾಗಿ ಕಾಯ್ದುಕೊಂಡು ಬರಲು ಸಾಧ್ಯವಿದೆ ಎಂದರು. ಸಂಚಾರ ವಿಭಾಗದ ಎಸಿಪಿ ಆಗಿರುವವರು ಈ ಸಂದರ್ಭದಲ್ಲಿ ಸಂಚಾರ ನಿಯಮಗಳ ಪಾಲನೆ ಬಗ್ಗೆ ಹೇಳಲು ಮರೆತಿಲ್ಲ. ಸಂಚಾರ ನಿಯಮಗಳನ್ನ ಎಲ್ಲರೂ ಪಾಲಿಸೋಣ ಎಂದು ಮನವಿ ಮಾಡಿದರು. To be enjoyable your life is
Okay, but to be helpful to each other, to be compassionate, to be honorable is also a life. To help each other, have a beautiful heart. So, one Mr., the greatest educationist, you might have heard about his name, Gururaj Karajgi. He said, if you want to learn something, if you want to practice something, if you want to be healthy, if you want to be fit, you have to take the good things into your heart. Okay? If you want see any bad things or anything happens bad, so take into brain and live it and ignore it. So please, all good things take into your heart, enjoy your life, be fit, healthy. Thank you very, very much, and I wish you all the best once again for arranging such a wonderful function. So please follow traffic rules. That is the slogan. Please follow traffic rules. Yes. Thank you so much. ಕೆಎಂಸಿ ಪ್ರಾದೇಶಿಕ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಗೀರ್ ಸಿದ್ದಿಕಿ, ಹೃದಯ ರೋಗ ತಜ್ಞರಾದ ಡಾಕ್ಟರ್ ಎಂ.ಎನ್. ಭಟ್, ಡಾಕ್ಟರ್ ರಾಜೇಶ್ ಭಟ್, ಡಾಕ್ಟರ್ ಮುನೀರ್ ರೈ, ಡಾಕ್ಟರ್ ಹರೀಶ್ ರಾಘವನ್, ಡಾಕ್ಟರ್ ಐರಿಶ್ ಶೆಟ್ಟಿ ಮತ್ತು ಇತರ ವೈದ್ಯರು, ವಿದ್ಯಾರ್ಥಿಗಳು, ಶಿಕ್ಷಕೇತರ ಸಿಬ್ಬಂದಿ ಮತ್ತು ಕಾಲೇಜು ವಿದ್ಯಾರ್ಥಿಗಳು, ಸಂಘ ಸಂಸ್ಥೆಗಳ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನಡಿಗೆಯಲ್ಲಿ ಭಾಗವಹಿಸಿದ ಅತ್ಯುತ್ತಮ ತಂಡ, ಸಂಸ್ಥೆ, ಅತ್ಯುತ್ಸಾಹ ತೋರಿದ ತಂಡ, ಅತ್ಯುತ್ತಮ ಸ್ಲೋಗನ್, ಅತ್ಯುತ್ತಮ ಪ್ಲೆಕಾರ್ಡ್ ವಿಭಾಗಗಳಿಗೆ ಬಹುಮಾನ ವಿತರಿಸಲಾಯಿತು. Pregnancy yoga. She's so much. Where she backed it, all India.